ತುರುವೇಕೆರೆ ಪಟ್ಟಣದ ಬೆಮಲ್ ಕಚೇರಿಯಲ್ಲಿ ತುರುವೇಕೆರೆ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಕೆಎಚ್ ಹನುಮಂತಯ್ಯ, ಶನಿವಾರದಂದು ರಾಷ್ಟ್ರೀಯ ಐಕ್ಯತಾ ಯಾತ್ರೆ ಕೈಗೊಂಡಿರುವ ಶ್ರೀ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಸೇರಿ ರಾಷ್ಟ್ರ ಮತ್ತು ರಾಜ್ಯದ ನಾಯಕರು ನಮ್ಮ ತಾಲೂಕಿಗೆ ಪಾದಯಾತ್ರೆಯ ಮೂಲಕ ಬರಲಿದ್ದಾರೆ. ಮಾಯಸಂದ್ರದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಉಪಹಾರವನ್ನು ಮಾಡಿಕೊಂಡು ಮತ್ತೆ ಪಾದಯಾತ್ರೆ ಮುಂದುವರೆಸಲಿದ್ದಾರೆ. ಈ ಪಾದಯಾತ್ರೆಗೆ ಎಸ್ಸಿ ಘಟಕದ ವತಿಯಿಂದ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಸಾರ್ವಜನಿಕರಿಗೆ ನೀರು, ಬಿಸ್ಕೆಟ್, ಬಾಳೆಹಣ್ಣು ನೀಡಲು ಸ್ಟಾಲ್ ಅನ್ನು ಮಾಡಿದ್ದು, ಸಮುದಾಯದ ಜನರೊಂದಿಗೆ ಶ್ರೀಯುತ ರಾಹುಲ್ ಗಾಂಧಿ ಅವರು ಕೆಲವು ನಿಮಿಷಗಳ ಕಾಲ ಸಂವಾದವನ್ನು ಮಾಡಲಿದ್ದಾರೆ. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಸಮಾಜದ ಎಲ್ಲರೂ ಒಕ್ಕರಲಿನಿಂದ ಪಾಲ್ಗೊಳ್ಳಬೇಕಾಗಿ ಮತ್ತು ಈ ಪಾದಯಾತ್ರೆ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಮಂಜುನಾಥ್, ನರಸಿಂಹಯ್ಯ, ಟಿಎಚ್ ಗುರುದತ್, ಮಹಿಳಾ ಘಟಕದ ಬಾಣಸಂದ್ರ ಲಕ್ಷ್ಮೀದೇವಮ್ಮ, ಸಿಎಸ್ ಮೂರ್ತಿ, ಕೋಳಗಟ್ಟ ಕೇಶವ್, ಪುರ ರಾಮಚಂದ್ರ, ಶಿವರಾಜ್, ಮಂಜುನಾಥ್, ಬಾಣಸಂದ್ರ ಗಂಗಾಧರ್, ಕೆಎಂ ತಿಮ್ಮಯ್ಯ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಮುಖ್ಯ ಉದ್ದೇಶ ಏನಂದ್ರೆ, ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಬುನಾದಿಯಾಗಿ ಇಂದಿರಾ ಗಾಂಧಿ ಅವರ ಕಾಲದಿಂದ ಹಿಡಿದು ಸೋನಿಯಾ ಗಾಂಧಿ ಅವರು ಎಲೆಕ್ಷನ್ ಬಳ್ಳಾರಿ ಹಿಡಿದು ಕಾಂಗ್ರೆಸ್ಗೆ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥ ಈ ನಾಡು ಇವತ್ತು ಸನ್ಮಾನ್ಯ ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಕೂಡ ನಾವು ಮುಗಿಸದೆ ಎಲ್ಲ ಸಮುದಾಯದವರು ಕೂಡ ಒಟ್ಟಿಗೆ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮನ್ನೆಲ್ಲ ಇವತ್ತು ಈ ಪ್ರೆಸ್ ಮೀಟ್ಗೆ ಕಟ್ಟಿದ್ವಿ. ಮುಖ್ಯವಾಗಿ ನಾಳೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ 6:30 ಗಂಟೆಗೆ ನಾವು ರಾಹುಲ್ ಗಾಂಧಿ ಅವರನ್ನ ಅಲ್ಲಿ ರಿಸೀವ್ ಮಾಡೋದ್ರಿಂದ ಅವೆಲ್ಲ ದಯಮಾಡಿ ನಾಯಸೋದಕ್ಕೆ ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು 6 ಗಂಟೆ ಒಳಗೆ ಇರಬೇಕಾದ ಈ ಮೂಲಕ ನಮ್ಮ ಎಲ್ಲ ಜನಾಂಗದ ಕಾರ್ಯಕರ್ತರು ಮತ್ತು ಮುಖಂಡರನ್ನ ವಿನಂತಿಸಿಕೊಳ್ತಾ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಅಂತ ನಾವು ಸಂಘಟನೆಯಲ್ಲಿ ತಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ತಾ ಮುಖ್ಯವಾಗಿ 6:30 ಗಂಟೆಗೆ ನಮ್ಮದು ರಾಹುಲ್ ಗಾಂಧಿ ಅವರು ಕಾರ್ಯಕ್ರಮ ಸ್ಟಾರ್ಟ್ ಆದರೆ ಅಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಬರ್ತಾರೆ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ ಬರ್ತಾರೆ, ಪರಮೇಶ್ವರ್ ಸಾಹೇಬ್ ಬರ್ತಾರೆ, ಎಲ್ಲ ರಾಜ್ಯದ ನಾಯಕರು ಕೂಡ ಅಲ್ಲಿ ಬರ್ತಾರೆ. ಅವರೆಲ್ಲ ನೇತೃತ್ವದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗಿ ಟಿವಿ ಕ್ರಾಸಲ್ಲಿ ತಿಂಡಿಯ ವ್ಯವಸ್ಥೆ ಇರುತ್ತೆ. ನಂತರ ಪ್ರತಿಯೊಂದು ದಾರಿಯಲ್ಲಿ ಬರುವಾಗ ಎಲ್ಲ ಭಾಗದಲ್ಲೂ ಕೂಡ ಕಾರ್ಯಕರ್ತರಿಗೆ ಅವರ ಗಡುವನ್ನು ಕೆಲಸಕ್ಕೋಸ್ಕರ ಸಾಕಷ್ಟು ಏರ್ಪಾಡು ಮಾಡಿದ್ದಾರೆ ಸನ್ಮಾನ್ಯ ಕಾಂತಣ್ಣವರು. ಅವರಿಗೆ ಪ್ರಥಮವಾಗಿ ನಾವೆಲ್ಲರೂ ಧನ್ಯವಾದ ಯಾಕೆಂದರೆ ಈ ತಾಲೂಕಲ್ಲಿ ಒಂದು ಶಕ್ತಿ ಇರಲಿಲ್ಲ, ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಾನ್ಯ ಲೀಡರಿಗೆ ನಾವು ಯಾವತ್ತೂ ಕೂಡ ಮುನ್ನೆ ಆಗಿರ್ತಕ್ಕಂಥ ಸಂದೇಶದಲ್ಲಿ ನಮ್ಮ ಜನಾಂಗದ ಎಲ್ಲ ಕಾರ್ಯಕರ್ತರನ್ನ ಮುಖಂಡರನ್ನು ನಾನು ವಿನಂತಿಸಿಕೊಳ್ತಾ ನಂತರ ಹಳ್ಳಿಕೆರೆ ಗೇಟಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ವ್ಯವಸ್ಥೆ ಆದ ನಂತರ ತುರುವೇಕೆರೆನಲ್ಲಿ ಒಂದು 3 ಗಂಟೆ ಆಗುತ್ತೆ ಒಂದು ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಮೇಡಮ್ ಅವರು ಕೂಡ ಇನ್ವಾಲ್ವ್ ಆಗ್ತಾರೆ. ಅವರ ಭಾಷಣ ನಂತರ ಪಾದಯಾತ್ರೆ ಇಲ್ಲಿಂದ ತಿರುಗ ಶುರುವಾಗುತ್ತೆ. ಪಾದಯಾತ್ರೆ ಶುರುವಾಗಿ ಅರುಣಾಚಲಹಳ್ಳಿಯವರೆಗೂ ಪಾದಯಾತ್ರೆ ಹೋಗಿ ಅಲ್ಲೂ ಕೂಡ 2 ಬದಿಯಲ್ಲಿ ಕಾರ್ಯಕರ್ತರಿಗೆ ಕಾರ್ಯಕ್ರಮಗಳಿಗೆ ಮುಗಿಸಿ ರಾತ್ರಿ ಬಾಣಸಂದ್ರ BSS ಕಾಲೇಜಲ್ಲಿ ರಾತ್ರಿ ತಂಗಿ ನಂತರ ನೆಕ್ಸ್ಟ್ ಚಿಕ್ಕನಾಗಲಿ ನಮ್ಮೆಲ್ಲರನ್ನೂ ಕೂಡ ಸ್ವಾಗತ ನಮ್ಮ SC 2 ಬ್ಲಾಕಿಂದ ನಮ್ಮೆಲ್ಲರನ್ನೂ ಆಗಮಿಸಿಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಂಡು ನಾನು ಹೇಳ್ಕೊಡ್ತೀನಿ. ನಮಸ್ಕಾರ, ಧನ್ಯವಾದಗಳು.